ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ದರ್ಶನ್ ಸುಳ್ಯ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಸುಳ್ಯ ಚೆನ್ನಕೇಶವ ದೇವಸ್ಥಾನದ ಜಾತ್ರೆ. ಸೊ ಈ ಜಾತ್ರೆ ವಿಡಿಯೋನ ಕಂಪ್ಲೀಟಾಗಿ ನಿಮಗೆ ತೋರಿಸ್ಬೇಕು ಅಂತ ನಾನು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಒಂದಷ್ಟು ತಂಟೆ ತಮಾಷೆ ಎಲ್ಲ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋಗೆ ಹೋಗೋಣ. ನಾನು ಹೊರಡುವಾಗ ಸುಮಾರು ಒಂದು 8 ಗಂಟೆ ಆಗಿತ್ತು. ಅಂದರೆ ಕಳೆದ ವರ್ಷ ಲಾಕ್ಡೌನಿಂದಾಗಿ ಜಾತ್ರೆ ನಡೆದಿರಲಿಲ್ಲ. ಸೊ ಈ ವರ್ಷ ಏನಿರ್ಬೋದು ಅಂತ ಒಂದು ಕುತೂಹಲದಿಂದ ಹೊರಟೆ. ನನ್ನಲ್ಲಿ ಒಂದು ಎಷ್ಟು ಉತ್ಸಾಹ ಇತ್ತು ಅಂದರೆ ಬೈಕ್ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗಿಬಿಡೋದ. ಪ್ರತಿ ವರ್ಷ ಜಾತ್ರೆಯಲ್ಲೂ ಏನಾದರೂ ಒಂದು ಮಿಸ್ ಆಗ್ತಾ ಇರುತ್ತೆ. ಬಟ್ ಈ ವರ್ಷ ಯಾವುದು ಬಿಡಬಾರ್ದು, ಎಲ್ಲ ನೋಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೊರಟೆ. ನನಗೆ ಹೋಗೋ ದಾರಿನೂ ಗೊತ್ತಿತ್ತು, ಅಲ್ಲಿನ ಪ್ರಸಿದ್ಧತೆಯೂ ಗೊತ್ತಿತ್ತು. ಸುಮಾರು 900 ವರ್ಷಗಳ ಹಿಂದೆ ಜೈನ ಅರಸರಾದಂಥ ಬಲ್ಲಾಳರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಅನ್ನುವಂಥದ್ದು ಪ್ರತೀಕ. ಈ ದೇವಸ್ಥಾನವು ಮಡಿಕೇರಿ ಮತ್ತು ಮಂಗಳೂರು ರಾಜ್ಯ ಹೆದ್ದಾರಿಯ ಸುಳ್ಯದ ಹೃದಯ ಭಾಗದಲ್ಲಿ ಇದೆ. ಸುಳ್ಯದ ಸತ್ಯ ದೇವತೆಗಳಾದ ಕಾಣತ್ತಿಲ ದೈವ ಮತ್ತು ಕಲ್ಕುಡ ದೈವಗಳೊಂದಿಗೆ ಸುಳ್ಯದ ಚೆನ್ನಕೇಶವನ ರಥಯಾತ್ರೆ ಜರಗಲಿದೆ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನಿಮಗೆ ತೋರಿಸ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ನನ್ನ ಜೊತೆ ಬನ್ನಿ. ಈ ಸಲ ಒಂದೆಷ್ಟು ಜನ ಸೇರಿದ್ರು ಅಂದರೆ ಕಾಲು ಹಾಕೋಕ್ಕೂ ಜಾಗ ಇರಲಿಲ್ಲ. ಬೈಕ್ ಪಾರ್ಕ್ ಮಾಡಿದ ನಮ್ಮ ಅವಸ್ಥೆ ಹೇಳೋದು ಬೇಡ ಬಿಡಿ. ಬೈಕ್ ಒಂದು ಕಡೆ ನಿಲ್ಲಿಸಿ ನಮ್ಮ ಕಾಲ್ನಡಿಗೆ ಶುರು ಮಾಡಿದ್ವಿ. ಕಿಕ್ಕಿರದ ಜನಗಳ ಮಧ್ಯದಲ್ಲಿ ನುಸುಳ್ಕೊಂಡು ಹೋಗ್ತಾ ಇರುವಾಗ ದೂರದಲ್ಲಿ ಸುಳ್ಯ ಚೆನ್ನಕೇಶವ ದೇವಸ್ಥಾನ ಕಾಣಿಸ್ತು. ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ ಅನ್ನೋದು ಮಾತ್ರ ನಿಜ. ಹಾಗೆ ಸುತ್ತಮುತ್ತ ಇರೋ ಅಂಗಡಿಗಳನ್ನು ನೋಡ್ತಾ ಮುಂದೆ ಹೋಗ್ತಾ ಇದ್ವಿ. ಓಹ್ ಜುಮ್ಕಿ, ಇದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಮುಂದೆ ಹೋಗೋಣ. ಮೊದಲು ಹೊಟ್ಟೆಗೆ ಏನಾದರೂ ಹಾಕೋಣ ಅಂತ ನಮ್ಮ ರೆಗ್ಯುಲರ್ ಶವರ್ಮಾ ಸ್ಪಾಟು ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಅವ್ನು ಶವರ್ಮಾ ರೆಡಿ ಮಾಡ್ತಾ ಇದ್ದ. ಇವರೆಲ್ಲ ನನ್ನ ಜೊತೆ ಬಂದಿರೋರು, ಇವರೇನೋ ಡಿಸ್ಕಸ್ ಮಾಡ್ತಾವ್ರೆ, ಏನು ಅಂತ ಆಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ, ನೆಕ್ಸ್ಟು ಇವನು ನೋಡ್ತಾವನೆ. 1 ರೂಪಾಯಿದಾಗ್ಬೋದಾ, 1.5 ರೂಪಾಯಿದಾಗ್ಬೋದಾ ಅಂತ. 4 ರೂಪಾಯಿದಾಗ್ಬೋದಂತೆ. ಓಕೆ, 1 2 3 4. ನಿಂಗೆ 5? ನಿನ್ಗೆಷ್ಟು? 4. ನಗಾಡ್ತವ್ರು ನೋಡಿ. ನಿಮ್ಮಿಂದಾಗಿ ಇಡೀ ಹೋಟೆಲೇ ಒಂದ್ಸಲ ಅಲ್ಲೋಲ ಕಲ್ಲೋಲ ಆಗೋಯ್ತು. ದೊಡ್ಡದಿಲ್ವಾ ಅಗಲವಾಗಿರುವಂಥದ್ದು, ಅಗಾಲವಾಗಿರುವಂಥದ್ದು ಮಸಾಲೆ ದೋಸೆ ತೋರಿಸಿ ನನಗೆ. ಇವನೇನು ಶೇವಿಂಗ್ ಮಾಡ್ತಾವನು? ಕೊನೆಗೂ ಶವರ್ಮಾ ಬಂದೇ ಬಿಡ್ತು. ನೀವೇನು ಜ್ಯೂಸ್ ತೊಗೊಳ್ತೀರಾ? ತೊಗೊಳ್ಳಿ. ನಿಂಗೇನು ಬೇಕೋ? ಜ್ಯೂಸ್ ಬಂತು. ಜ್ಯೂಸ್ ತೊಗೊಳ್ಳಿ. ಎಲ್ಲರೂ ಜ್ಯೂಸ್ ತೊಗೊಳ್ಳಿ. ಶವರ್ಮಾ. ಇಲ್ಲಿ ತಿಂತಾ ಇರೋ ಅವಸ್ಥೆ ನೋಡಿ, ಬಕಾಸುರ ನನ್ನ ಮಗ. ಅಯ್ಯೋ ಕೀರ್ತನ್ರಿ, ಏನು ಮಾಡ್ಕೊಂಡ್ರಿ ಕೀರ್ತನ್ರಿ ನೀವು? ಅಯ್ಯೋ ಚೆಲ್ಕೊಬಿಟ್ರಾ? ನೀವು ಚೆಲ್ಕೊಳ್ಳೋದ್ರಲ್ಲಿ ನೀವು ಎಕ್ಸ್ಪರ್ಟು. ಶವರ್ಮಾ ಜೊತೆ ಮಿಂಟ್ ಲೈಮ್ ಕಾಂಬಿನೇಷನ್ನು. ಎಲ್ಲರೂ ಬ್ಯಾಟಿಂಗ್ ಮಾಡ್ತಾವ್ರೆ, ಎಲ್ಲರೂ ಮುಗ್ತವ್ರೆ. ಒಂದು ಕಡೆಯಲ್ಲಿ ಎಲ್ಲರೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಫೋಟೋಶೂಟ್ ನಡೀತಾ ಇದೆ. ಫೋಟೋಗ್ರಾಫರು ನೋಡಿ, ಇವನೇ ನಮ್ಮ ಸುಳ್ಯದ ನೆಕ್ಸ್ಟ್ ಮಾಡೆಲ್ಲು. ಅಯ್ಯೋ ಏನು ಮಾಡ್ತಾ ಇದ್ದೀರಾ? ಡ್ಯಾನ್ಸ್ ಶುರು ಮಾಡಿ. ಹಾಕಿ. ಕೊಂಡಿದ್ದು ಸಾಕು, ಹೊಡೋಣ ಇನ್ನು. ಓಕೆ, ಬಾಯ್. ಅವ್ರವ್ರ ಬಿಲ್ಲು ಅವ್ರವ್ರು ಕಟ್ಟಿ ಅಲ್ಲಿಂದ ಸೀದಾ ಹೊರಟ್ವಿ. ಆಮೇಲೆ ಬಡ್ಡಿ ಮಕ್ಕಳು ಒಬ್ಬರೂ ಸಿಗಲಿಲ್ಲ. ನಾನು ಸಂತೆ ಸುತ್ತೋದಕ್ಕೆ ಶುರು ಮಾಡಿದೆ. ಅಲ್ಲೊಬ್ರು ಚರ್ಮುರಿ ಮಾರ್ತಾಯಿದ್ರು. ಊರ ಜಾತ್ರೆ ಅಂದರೆ ಚರ್ಮುರಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ತಗೊಂಡು ತಿಂದೆ. ತುಂಬ ಚೆನ್ನಾಗಿತ್ತು, ನೀವು ಒಂದು ಸಲ ಟ್ರೈ ಮಾಡಿ. ಮುಂದೆ ಒಂದು ಪೆಟ್ ಶಾಪ್ ಎದುರುಗಡೆ ಆ ಮೀನುಗಳನ್ನು ಚೆನ್ನಾಗಿ ಪ್ರೆಸೆಂಟೇಷನ್ಗೆ ಇಟ್ಟಿದ್ರು. ನೋಡೋದಕ್ಕೆ ಆ ಲೈಟಿಂಗ್ ಮಾಡಿರೋದಾಗಲಿ, ಆ ಮೀನು ಈ ಕಡೆಯಿಂದ ಆ ಕಡೆ ಹೋಗೋದಾಗಲಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡ್ತಾ ಅಲ್ಲೇ ನಿಂತ್ಕೊಳ್ಳೋಣ ಅಂತ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು ಅದು. ನಿಮಗೂ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ? ಹೇಗಿತ್ತು ಕಮೆಂಟ್ ಮಾಡಿ. ಲವ್ ಬರ್ಡ್ಸ್ ಅಂತೂ ಅಲ್ಲಿ ಕೂತಿರೋ ಆ ಕಡೆ ಈ ಕಡೆ ಹೋಗೋರನ್ನೆಲ್ಲ ಗಮನ ಸೆಳೀತಾ ಇತ್ತು. ಆ ಸದ್ದಾಗಿರ್ಬೋದು, ಅದು ಮಾಡೋ ಆ ಚೇಷ್ಟೆಗಳಾಗಿರ್ಬೋದು, ಎಲ್ರಿಗೂ ಬಹಳ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ಉಂಗುರ ಮಾರೋರಂತೂ ಜಾತ್ರೆಯಲ್ಲಿ ಕಾಮನ್ನು. ಆಮೆ ಉಂಗುರ, ಕುದುರೆ ಉಂಗುರ ಎಲ್ಲ ಹಾಕಾಯ್ತು, ಏನೂ ಪ್ರಯೋಜನ ಇಲ್ಲ. ಇಲ್ಲೊಂದು ತಮಾಷೆ ಇದೆ ನೋಡಿ. ಈ ಮೇಡಮು 5 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಮ್ಮ, 5 ರೂಪಾಯಿಗೆಲ್ಲ ಕೊಡೋಕ್ಕಾಗಲ್ಲ. 5 ರೂಪಾಯಿ ಬರೀ ಸಿಪ್ಪೆ ಬರುತ್ತೆ ಅಷ್ಟೇ. ನಿಮ್ಮ ಲೈಫಲ್ಲೂ ಇಂಥ ಜಿಪ್ಪುಂಡ್ರೆ ಎಲ್ಲಾದರೂ ನೋಡಿದ್ದೀರಾ? ಇಲ್ಲೊಬ್ರು ಪಾಪ ಹೊಟ್ಟೆಪಾಡಿಗೆ ನಾನು ಮಂತ್ರ ಮಾಡಿಕೊಡ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಂಗಂತೂ ಗೊತ್ತಿಲ್ಲ. ನಂಗೆ ಗೊತ್ತಿರೋದಿಷ್ಟೇ, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಅಷ್ಟೇ. ನಾನು ಇಲ್ಲಿಗೆ ತಲುಪುವಷ್ಟೊತ್ತಿಗೆ ದೈವಾರಾಧನೆ ಶುರುವಾಗಿ ಹೋಗಿತ್ತು. ಈ ದೈವಾರಾಧನೆ ಅನ್ನೋದು ನಮ್ಮ ತುಳುನಾಡಿನ ಶಕ್ತಿ. ನಾವು ಜಾತ್ರೆಯಲ್ಲಿ ಈ ದೇವರಿಗೆ ಯಾವ ರೀತಿಯಾದಂಥ ಬೆಲೆ ಕೊಡ್ತೀವೋ ಅದಕ್ಕಿಂತ ಜಾಸ್ತಿ ದೈವಗಳಿಗೆ ಬೆಲೆ ಕೊಡ್ತೀವಿ. ಯಾಕೆ ಅಂದರೆ ಅದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಇಲ್ಲಿ ನಡೀತಾ ಇರೋದು ಸುಳ್ಯದ ಸತ್ಯ ದೇವತೆಗಳಾದ ಕಾಣತ್ತಿಲ ದೈವ ಮತ್ತು ಕಲ್ಕುಡ ದೈವ. ಈ ದೈವಾರಾಧನೆ ನೋಡೋದಕ್ಕೇ ಒಂದಷ್ಟು ಜನ ಸೇರ್ತಾರೆ ಇಲ್ಲಿ. ಓಕೆ, ಜಾತ್ರೆ ಶುರು ಆಯಿತು. ಇನ್ನು ನಾನೇನು ಹೇಳಲ್ಲ, ನೀವೇ ನಿಮ್ಮ ಕಣ್ಣಾರೆ ನೋಡಿ.
ರಥಯಾತ್ರೆ ಹೊರಡ್ತಾ ಇದ್ದಂಗೆ ಜನ ಎಲ್ಲ ಚದುರೋದಕ್ಕೆ ಶುರುವಾದರು. ಎಲ್ಲರ ಗಮನನೂ ಜೈಂಟ್ ವೀಲ್ ಕಡೆ ಇತ್ತು. 1 ವರ್ಷದಿಂದ ಇದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಈ ವರ್ಷ ಕೊಟ್ಟಿರೋದು ಒಂದು ಸ್ವಲ್ಪ ಸಮಾಧಾನ. ನಾನು ದೂರದಿಂದ ನೋಡ್ತಾ ಇದ್ದೆ. ಸಣ್ಣ ವಯಸ್ಸಿಂದ ಇದರಲ್ಲಿ ಕೂರಬೇಕು ಅಂತ ಭಾರಿ ಆಸೆ. ಹತ್ತಿರ ಹೋಗಿ ನೋಡಿದ್ರೆ ಇಷ್ಟು ವರ್ಷ ಇದರಲ್ಲಿ ಕೂತಿಲ್ಲ, ಆದರೆ ಈ ವರ್ಷ ಮಿಸ್ ಮಾಡ್ಕೋಬಾರ್ದು, ಕೂರಲೇಬೇಕು ಅಂತ ಟಿಕೆಟ್ ತೊಗೊಂಡು ಕೂತ್ಕೊಂಡೆ. ಆ ಜೈಂಟ್ ವೀಲ್ ಮೇಲೆ ಹೋಗ್ತಿದ್ದಂಗೆ ಏನೋ ಒಂಥರ ಭಯ ಆಗ್ತಿತ್ತು. ಕೆಳಗಡೆ ಬರ್ತಿದ್ದಂಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಮತ್ತೆ ಪುನಃ ಮೇಲ್ಗಡೆ ಹೋಗ್ತಾ ಇರುವಾಗ ಆಕಾಶದಲ್ಲಿ ತೇಲ್ದಂಗೆ ಆಗ್ತಾ ಇತ್ತು. ಇಂಥ ಅನುಭವ ನನ್ನ ಜೀವನದಲ್ಲೇ ಪಡೆದಿರಲಿಲ್ಲ ನಾನು. ಜೈಂಟ್ ವೀಲಿಂದ ಕೆಳಗಡೆ ಇಳಿತಾ ಇದ್ದಂಗೆ ದೂರದಲ್ಲಿ ಬ್ರೇಕ್ ಡ್ಯಾನ್ಸ್ ಕಾಣಿಸ್ತು. ಇನ್ನು ಇದರಲ್ಲೂ ಒಂದ್ಸಲ ಹತ್ತಿದ್ರೆ ಹೆಂಗಿರ್ಬೋದು ಅಂತ ನೋಡೋಣ ಅಂತ ಮನಸ್ಸಿಗೆ ಅನಿಸ್ತು. ಕೂತಲ್ಲೇ ತಿರ್ಗಾಡ್ತಾ ಇದ್ರು. ನಾನು ಒಂದ್ಸಲ ಯಾಕೆ ಕೂರಬಾರ್ದು ಅಂತ ಟಿಕೆಟ್ ತೊಗೊಂಡು ಕೂತ್ಕೊಂಡೆ. ಅಲ್ಲಿ ನೋಡಿದ್ರೆ ಮಾಲಿವುಡ್ಡು, ಕಾಲಿವುಡ್ಡು, ಬಾಲಿವುಡ್ಡು ಎಲ್ಲರೂ ಬಂದಿದ್ರು. ನಾನು ಒಂದು ಯಾವುದು ಕೋಸ್ಟಲ್ ವುಡ್ ಅಂತ ಕೂತ್ಕೊಂಡೆ ಗಟ್ಟಿ. ಬ್ರೇಕ್ ಡ್ಯಾನ್ಸು ಟೇಕ್ ಆಫ್ ಏನು ಅಷ್ಟೇನು ಹೆದರಿಕೆ ಇರಲಿಲ್ಲ. ಆಮೇಲೆ ಸ್ಪೀಡ್ ಜಾಸ್ತಿ ಆಯಿತು ನೋಡಿ. ಯಾಕಾದ್ರೆ ಇದರಲ್ಲಿ ಕೂತ್ವಿ ಅಂತ ಅನ್ನಿಸ್ತು. ಇದು ತಿರುಗಿ 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 ನಮ್ಮನ್ನು ಎಸಿತಾ ಇತ್ತು. ಇದು ತಿರುಗ್ತಾ ಇದ್ದಿದ್ದ ಫೋರ್ಸಿಗೆ ನಮಗೆ ತಲೆ ಸುತ್ತ ಬಂದೋಯ್ತು ಗೊತ್ತಾ. ಅದು ನಿಂತ ಮೇಲೆ ಅದರಿಂದ ಇಳಿದು ಕೆಳಗಡೆ ನಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ತಲೆ ಎಲ್ಲ ತಿರುಗ್ತಾ ಇದೆ. ಬ್ರೇಕ್ ಡ್ಯಾನ್ಸಿಂದ ಇಳಿದು ಕೆಳಗಡೆ ಬರ್ತಾ ಇರಬೇಕಾದ್ರೆ ದೂರದಲ್ಲಿ ಇದು ಕಾಣಿಸ್ತು ನೋಡಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇತ್ತು. ಇದರಲ್ಲೂ ಒಂದು ಸಲ ಕೂರೋಣ ಅಂತ ಮನಸ್ಸಾಯಿತು. ಟಿಕೆಟ್ ತಗೊಂಡು ಒಳಗಡೆ ಹೋದೆ. ಟಿಕೆಟ್ ಅವ್ರಿಗೆ ಕೊಟ್ಟು ಅಲ್ಲಿಂದ ಸೀದಾ ಹತ್ತಿ ನಾನು ಸೀಟಲ್ಲಿ ಕೂತ್ಕೊಂಡೆ. ಇದು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಯಾರೋ ಇಬ್ಬರು ಟಿಕೆಟ್ ತಗೊಳ್ದೆ ಬಂದು ಕೂತಿದ್ರು. ಆ ಅಜ್ಜ ಬಂದುಬಿಟ್ಟು ಎಲ್ಲಿ ಟಿಕೆಟ್ ಅಂದರು. ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಟಿಕೆಟಲ್ಲಿ ಅಂತ ಕೈಯಿಂದ ಅದನ್ನು ಹಿಡಿದು ನಿಲ್ಲಿಸ್ತವ್ರು ನೋಡಿ. ಅವಳು ಟಿಕೆಟ್ ಆಮೇಲೆ ಕೊಡ್ತೀನಿ ಅಂತ ಹೇಳಿದ ಮೇಲೇ ಅವ್ರು ಅಲ್ಲಿಂದ ಹೋಗಿದ್ದು. ಈ ಜರ್ನಿ ಭಾಳ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದರಲ್ಲೂ ಕೂರಬೇಕು ಅಂತ ಭಾಳ ಆಸೆ ಆಯಿತು. ಆದರೆ ಕಿಸೆಯಲ್ಲಿ ಹಣ ಇರಬೇಕಲ್ವಾ. ಸೊ ಅದಕ್ಕೆ ದೂರದಿಂದನೇ ನೋಡಿ ಸಂತೋಷಪಟ್ಟೆ. ಪುಟಾಣಿ ಮಕ್ಕಳಿಗೋಸ್ಕರ ಇಟ್ಟಿದ್ದು ಈ ಒಂದು ಬಾಲ ಹನುಮಾನಿದು ರೊಟೇಟಿಂಗ್ ಕಾರ್ಸು ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಾವು ನೋಡ್ತಾ ಇರುವಾಗಲೇ ರಥೋತ್ಸವ ಕಟ್ಟೆ ಪೂಜೆ ಎಲ್ಲ ಮುಗಿಸಿ ವಾಪಸ್ ದೇವಸ್ಥಾನಕ್ಕೆ ಬರ್ತಾ ಇತ್ತು. ಇದನ್ನು ದೂರದಿಂದ ನೋಡಿ ಕಣ್ ತುಂಬಿಸ್ಕೊಳ್ಳೋದಿದೆಯಲ್ಲ, ಅದ್ರ ಮಜಾನೇ ಬೇರೆ ಕಣ್ರಿ.
ಇದಿಷ್ಟು ಸುಳ್ಯ ಜಾತ್ರೆ 2022ರ ನನ್ನ ವೈಯಕ್ತಿಕ ಅನುಭವಗಳು. ನಿಮ್ಮ ಅನುಭವಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.